ನಮಸ್ಕಾರ ಗೆಳೆಯರೇ, ವಿಡಿಯೋ ನೋಡುತ್ತಿರುವ ನಿಮಗೆಲ್ಲರಿಗೂ ನಮ್ಮ ದುನಿಪು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವೆಲ್ಲರೂ ಹೇಗಿದ್ದೀರಾ? ನಿಕಲ್ ಮಾತೆಲ್ಲ ಎಂಚೊಲ್ಲರು. ನಾನು ತುಂಬ ಖುಷಿಯಾಗಿದ್ದೇನೆ ಗೆಳೆಯರೇ. ತುಳುನಾಡು ಅಂದರೆ ಕೇವಲ ಸುಂದರವಾದ ಕಡಲ ತೀರಗಳು ಮಾತ್ರ ಅಲ್ಲ, ಅದೊಂದು ಸುಂದರವಾದ ಸಂಸ್ಕೃತಿ ಕೂಡ ಹೌದು. ತುಳು ಭಾಷೆ ಕೂಡ ಅಷ್ಟೇ ಸಿಹಿಯಾದುದು. ನಿಮಗೇನಾದರೂ ತುಳು ಭಾಷೆಯನ್ನು ಕಲಿಬೇಕಂತ ಆಸೆ ಇದೆಯಾ? ಹಾಗಾದರೆ ಈ ವಿಡಿಯೋ ಕೂಡ ನಿಮಗಾಗಿಯೇ. ಕಳೆದ ವಿಡಿಯೋದಲ್ಲಿ ನಾವು ನಮ್ಮ ಕುಟುಂಬ ಸದಸ್ಯರಿಗೆ ತುಳು ಭಾಷೆಯಲ್ಲಿ ಏನು ಹೇಳುವುದು ಅಂತ ತಿಳ್ಕೊಂಡಿದ್ದೇವೆ. ಇವತ್ತಿನ ವಿಡಿಯೋದಲ್ಲಿ ಅದರ ಮುಂದುವರಿದ ಭಾಗ, ಅಂದರೆ ನಮ್ಮ ಸಂಬಂಧಿಕರಿಗೆ ತುಳು ಭಾಷೆಯಲ್ಲಿ ಏನಂತ ಹೇಳಿ ಕರೆಯುವುದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲಿಗೆ ದೊಡ್ಡಪ್ಪ ದೊಡ್ಡಮ್ಮನಿಗೆ ತುಳು ಭಾಷೆಯಲ್ಲಿ ಏನಂತ ಹೇಳ್ತಾರೆ ಅಂತ ನೋಡೋಣ. ದೊಡ್ಡಪ್ಪನಿಗೆ ಪೆರಿಯಮ್ಮೇರ್ ಅಥವಾ ಮಲ್ಲಮ್ಮೇರ್ ಅಂತ ಹೇಳ್ತಾರೆ. ದೊಡ್ಡಮ್ಮನಿಗೆ ಪೆರಿಯಪ್ಪ ಅಥವಾ ಮಲ್ಲಪ್ಪ ಅಂತ ಹೇಳ್ತಾರೆ. ನೆಕ್ಸ್ಟ್ ಚಿಕ್ಕಪ್ಪ ಚಿಕ್ಕಮ್ಮ. ಚಿಕ್ಕಪ್ಪನಿಗೆ ತುಳು ಭಾಷೆಯಲ್ಲಿ ತಿದ್ದಮ್ಮೇರು ಅಥವಾ ಎಲ್ಯಮ್ಮೇರು ಅಂತ ಹೇಳ್ತಾರೆ. ಚಿಕ್ಕಮ್ಮನಿಗೆ ಎಲ್ಯಪ್ಪ ಅಥವಾ ತಿದ್ದಪ್ಪ ಅಂತ ಹೇಳ್ತಾರೆ. ಹಾಗೆ ಗಂಡನಿಗೆ ತುಳು ಭಾಷೆಯಲ್ಲಿ ಕಂಡನಿ ಅಂತ ಹೇಳ್ತಾರೆ. ಗಂಡನಿಗೆ ತುಳು ಭಾಷೆಯಲ್ಲಿ ಕಂಡನಿ ಅಂತ ಹೇಳ್ತಾರೆ. ಹಾಗೆ ಹೆಂಡತಿಗೆ ತುಳು ಭಾಷೆಯಲ್ಲಿ ಬೊಡೆದಿ ಅಂತ ಹೇಳ್ತಾರೆ. ಹೆಂಡತಿ ಅಂದರೆ ಬೊಡೆದಿ. ಈಗ ಅತ್ತೆ ಮಾವನಿಗೆ ತುಳು ಭಾಷೆಯಲ್ಲಿ ಏನಂತ ಕರೀತಾರೆ ಅಂತ ನೋಡೋಣ. ಮಾವನಿಗೆ ತುಳುವಿನಲ್ಲಿ ತಮ್ಮಲೆ ಅಥವಾ ಮಾಮು ಅಂತ ಕರೀತಾರೆ. ಮಾವನಿಗೆ ತುಳುವಿನಲ್ಲಿ ತಮ್ಮಲೆ ಅಥವಾ ಮಾಮು ಅಂತ ಕರೀತಾರೆ. ಹಾಗೆಯೇ ಅತ್ತೆಗೆ ತುಳುವಿನಲ್ಲಿ ಮಾಮಿ ಅಂತ ಕರೀತಾರೆ. ಅತ್ತೆ ಅಂದರೆ ತುಳುವಿನಲ್ಲಿ ಮಾಮಿ. ಹಾಗೆಯೇ ಅಳಿಯನಿಗೆ ತುಳುವಿನಲ್ಲಿ ಮರ್ಮಯ್ಯ ಅಂತ ಹೇಳ್ತಾರೆ. ಅಳಿಯನಿಗೆ ತುಳುವಿನಲ್ಲಿ ಮರ್ಮಯ್ಯ ಅಂತ ಹೇಳ್ತಾರೆ. ಮತ್ತು ಸೊಸೆಗೆ ತುಳುವಿನಲ್ಲಿ ಮರ್ಮಲ ಅಂತ ಹೇಳ್ತಾರೆ. ಅಳಿಯನಿಗೆ ಮರ್ಮಯೆ, ಸೊಸೆಗೆ ಮರ್ಮಲ ಅಂತ ಹೇಳ್ತಾರೆ. ಹಾಗೆ ಅಕ್ಕ ಅಥವಾ ತಂಗಿಯ ಗಂಡನಿಗೆ ಬಾವೇರು ಅಂತ ಹೇಳ್ತಾರೆ. ಅಕ್ಕ ಅಥವಾ ತಂಗಿಯ ಗಂಡನಿಗೆ ಬಾವೇರು ಅಂತ ಹೇಳ್ತಾರೆ. ಅದೇ ಕನ್ನಡದಲ್ಲಿ ಭಾವ ಅಂತ ಹೇಳ್ತಾರೆ, ತುಳುವಿಗೆ ಬರುವಾಗ ಅದು ಬಾವೇರು ಅಂತ ಆಗ್ತದೆ. ಆಮೇಲೆ ಅಣ್ಣ ಅಥವಾ ತಮ್ಮನ ಹೆಂಡತಿಯನ್ನು ತುಳುವಿನಲ್ಲಿ ಮೈತೇದಿ ಅಂತ ಕರೀತಾರೆ. ಅಣ್ಣ ಅಥವಾ ತಮ್ಮನ ಹೆಂಡತಿಯನ್ನು ತುಳುವಿನಲ್ಲಿ ಮೈತೇದಿ ಅಂತ ಕರೀತಾರೆ. ನೋಡಿದ್ರಲ್ವ ಗೆಳೆಯರೇ, ತುಳು ಭಾಷೆ ಎಷ್ಟು ಸುಲಭ ಮತ್ತು ಚಂದ ಉಂಟು ಅಂತ. ಈ ಪದಗಳನ್ನು ಇವತ್ತೇ ನಿಮ್ಮವರ ಹತ್ತಿರ ಬಳಸಿ ನೋಡಿ. ಮುಂದಿನ ವಿಡಿಯೋದಲ್ಲಿ ನಾವು ಇನ್ನೂ ಹೆಚ್ಚಿನದನ್ನು ಕಲಿಯೋಣ. ಹಾಗೇ ಇವತ್ತು ನಿಮ್ಮ ಮುಂದಿರುವ ಪ್ರಶ್ನೆ ಏನಂದರೆ, ಮೊಮ್ಮಗ ಅಥವಾ ಮೊಮ್ಮಗಳಿಗೆ ತುಳು ಭಾಷೆಯಲ್ಲಿ ಏನಂತ ಕರೀತಾರೆ? ಮೊಮ್ಮಗ ಅಥವಾ ಮೊಮ್ಮಗಳಿಗೆ ತುಳು ಭಾಷೆಯಲ್ಲಿ ಏನಂತ ಹೇಳ್ತಾರೆ? ನಿಮ್ಮ ಉತ್ತರವನ್ನು ಈಗಲೇ ಸ್ಕ್ರೀನ್ ಮೇಲೆ ಟಕಟಕ ಅಂತ ಕುಟ್ಟಿ ಕಮೆಂಟ್ ಬಾಕ್ಸಿಗೆ ಹಾಕಿಬಿಡಿ. ಹಾಗೆಯೇ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ವಿಡಿಯೋವನ್ನು ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಮಸ್ತ್ ಎಡ್ಡೆ ಅವಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಬರ್ತೀನಿ.